ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಲಾಕ್ಡೌನ್ ಕೊಂಚ ಸಡಿಲಿಕೆ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೂ ಕೂಡ ವಾಹನಗಳ ಓಡಾಟ, ಅಂಗಡಿ ಮುಂಗಟ್ಟುಗಳ ಓಪನ್ಗೆ ಅವಕಾಶವನ್ನ ಕೊಡಲಾಗಿರುವಂತದ್ದು. ಅದರ ಪರಿಣಾಮವನ್ನ ನಾವು ಇವತ್ತು ಬೆಳಗ್ಗಿನಿಂದಲೇ ನೋಡ್ತಾ ಇದ್ದೇವೆ. ಅದರ ಜೊತೆಗೆ ಇತರ ಅಂಗಡಿ ಮುಂಗಟ್ಟುಗಳ ಜೊತೆಗೆ ವೈನ್ ಶಾಪ್ಗಳನ್ನು ಕೂಡ ತೆರೆಯೋದಕ್ಕೆ ಇವತ್ತು ಅನುಮತಿ ಸಿಕ್ಕಿರುವಂತದ್ದು. ಇವತ್ತಿನಿಂದ ವೈನ್ ಶಾಪ್ಗಳು ಕೂಡ ಬೆಳಗ್ಗೆ 9 ರಿಂದ ಸಂಜೆ 7 ಗಂಟೆಯವರೆಗೆ ಓಪನ್ ಆಗಿದೆ. ಆ ಒಂದು ವಿಚಾರವನ್ನ ಕೂಡ ನಾವು ಗಮನಿಸಬಹುದು. ಅದರ ಜೊತೆಗೆ ವಾಹನಗಳ ಓಡಾಟ ಕೂಡ ಹೆಚ್ಚಾಗಿದೆ. ರಸ್ತೆಗಳ ಅನೇಕ ವಾಹನಗಳು ರಸ್ತೆಗೆ ಇಳಿದಿವೆ ಅನ್ನುವಂಥದ್ದು. ಅಂದ್ರೆ ಅನೇಕ ಕೈಗಾರಿಕೆಗಳು ಕೂಡ 50% ಮ್ಯಾನ್ ಪವರ್ನ ಜೊತೆಗೆ ಕಾರ್ಯಾರಂಭವನ್ನ ಮಾಡಬಹುದು ಎನ್ನುವಂತಹ ಅನುಮತಿ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಾಹನಗಳ ಓಡಾಟ ಹೆಚ್ಚಳವಾಗಿದೆ. ಅದರ ಜೊತೆಗೆ ವಾಹನಗಳಲ್ಲಿ ಓಡಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಮಿತಿಗಳನ್ನು ಕೂಡ ನಿಗದಿಪಡಿಸಲಾಗಿದೆ. ಯಾವ ಸಂದರ್ಭದಲ್ಲಿ ಮಿತಿಯನ್ನ ಮೀರಿ ಒಂದು ಸಂಚಾರವನ್ನ ಮಾಡೋದಕ್ಕೆ ಅವಕಾಶಗಳಿಲ್ಲ, ಅಂತಹ ವಾಹನಗಳನ್ನ ತಪಾಸಣೆ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಅಲ್ಲಲ್ಲಿ ಈಗ ಚೆಕ್ ಪೋಸ್ಟ್ಗಳು ಏನೆಲ್ಲ ಈ ಹಿಂದೆ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ವು ಆ ಎಲ್ಲ ಪ್ರದೇಶಗಳಲ್ಲಿ ವಾಹನಗಳನ್ನ ತಪಾಸಣೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವಕಾಶಗಳಿದೆ ಅನ್ನುವಂತಹ ಕಾರಣಕ್ಕಾಗಿ ಬೇಕಾಬಿಟ್ಟಿ ಓಡಾಡುವ ಹಾಗಿಲ್ಲ, ಇರುವಂತಹ ನಿಬಂಧನೆಗಳನ್ನ ನಿಯಮಗಳನ್ನ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಸೊ ಎಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಸಂಚಾರಕ್ಕೆ ಅವಕಾಶಗಳಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7ರವರೆಗೆ ಅವಕಾಶವನ್ನ ಕೊಡಲಾಗಿದೆ. ರಿಕ್ಷಾಗಳು ಜೊತೆಗೆ ಖಾಸಗಿ ವಾಹನಗಳ ಓಡಾಟಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಆದರೆ ಓಡಾಟದ ಸಂದರ್ಭದಲ್ಲಿ ಕೆಲವೊಂದು ನಿಯಮಗಳನ್ನು ವಿಧಿಸಲಾಗಿದೆ, ಅದನ್ನ ಪಾಲನೆ ಮಾಡುವಂಥದ್ದು ಕಡ್ಡಾಯವಾಗಿದೆ. ಎಸ್, ನಾವು ಈಗ ನಗರದ ಅನೇಕ ಭಾಗಗಳ ದೃಶ್ಯಗಳು ಹೇಗಿದೆ ಅನ್ನುವಂಥದ್ದನ್ನ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಎಸ್, ಇದು ಮುಖ್ಯವಾಗಿ ಕೂಳೂರು ಪ್ರದೇಶದಲ್ಲಿ ಕಂಡು ಬಂದಿರುವಂತಹ ಒಂದು ವಿಚಾರ. ಇದು ಕೊಟ್ಟಾರ ಚೌಕಿ ಪ್ರದೇಶದಲ್ಲಿ ಈಗಾಗಲೇ ಆಟೋಗಳೆಲ್ಲವೂ ಕೂಡ ರಸ್ತೆಗೆ ಇಳಿದಿದೆ, ಅನುಮತಿಯನ್ನ ಕೊಡಲಾಗಿದೆ. ಅಂದ್ರೆ ಆಟೋಗಳಲ್ಲಿ ಕೂಡ ಚಾಲಕ ಮತ್ತು ಹಿಂಬದಿಯಲ್ಲಿ ಇಬ್ಬರು ಸಾಗೋದಿಕ್ಕೆ ಅವಕಾಶಗಳಿರುವಂತದ್ದು. ಅದೇ ರೀತಿ 4 ಚಕ್ರದ ವಾಹನಗಳು, ಕಾರು ಮತ್ತು ಇನ್ನಿತರ ವಾಹನಗಳಲ್ಲಿ 4 ಚಕ್ರದ ವಾಹನಗಳಲ್ಲಿ ಒಬ್ಬ ಚಾಲಕ ಮತ್ತು ಇಬ್ಬರು, ಒಟ್ಟು 3 ಮಂದಿಗೆ ಮಾತ್ರ ಸಂಚಾರವನ್ನ ಮಾಡುವಂತದ್ದಕ್ಕೆ ಅವಕಾಶಗಳು ಇರುವಂತದ್ದು. ಇನ್ನು 50% ಒಂದು ಸಾಮರ್ಥ್ಯದ ಜೊತೆಗೆ ವಿವಿಧ ಫ್ಯಾಕ್ಟರಿಗಳು ಕಾರ್ಯಾರಂಭವನ್ನ ಮಾಡಬಹುದು ಎನ್ನುವಂತಹ ಅನುಮತಿಯನ್ನ ಕೊಡಲಾಗಿದೆ. ಆ ಸಂದರ್ಭದಲ್ಲಿ ಕೂಡ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಗತ್ತೆ. ಆ ಒಂದು ಕಾರ್ಮಿಕರನ್ನ ಇರ್ಬೋದು ಅಥವಾ ಸಿಬ್ಬಂದಿಗಳನ್ನ ಇರ್ಬೋದು ಕರೆದುಕೊಂಡು ಹೋಗುವಂತಹ ಜವಾಬ್ದಾರಿ ಆಯಾ ಒಂದು ಕೈಗಾರಿಕೆಗಳು ಅಥವಾ ಫ್ಯಾಕ್ಟರಿಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಇದು ಈಗ ಇರುವಂತಹ ವಿಚಾರಗಳು. ಎಸ್, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಗೌತಮ್, ಎಸ್, ಹೇಗಿದೆ ಮಂಗಳೂರಿನಲ್ಲಿ ಪರಿಸ್ಥಿತಿ? ವಾಹನಗಳು ರಸ್ತೆಗೆ ಇಳಿದಿದೆ, ಅದರ ಜೊತೆಗೆ ಮದ್ಯ ಮಾರಾಟಕ್ಕೂ ಕೂಡ ಅನುಮತಿಯನ್ನ ಕೊಡಲಾಗಿರುವಂತದ್ದು. ವೈನ್ ಶಾಪ್ಗಳ ಮುಂದೆ ನಾವು ಗಮನಿಸಿದ ಹಾಗೆ ಜನರ ಸರತಿ ಸಾಲು ಕಂಡು ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಮಂಗಳೂರು ನಗರದ ಪರಿಸ್ಥಿತಿ ಹೇಗಿದೆ ಈ ಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಗೌತಮ್, ಅಂದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿರುವಂತದ್ದು. ಹಾಗಾಗಿ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ಅವಕಾಶವನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಸಾಕಷ್ಟು ವಾಹನಗಳು ಇವತ್ತು ಮುಂಜಾನೆಯಿಂದಲೇ ಸಂಚಾರ ಮಾಡ್ತಿರುವಂತದ್ದು. ಅಂದ್ರೆ ವಾಹನ ಸಂಚಾರದಲ್ಲೂ ಕೂಡ ಒಂದು ಜಿಲ್ಲಾಡಳಿತ ಒಂದು ಕೆಲವೊಂದು ನಿರ್ದಿಷ್ಟವಾದ ಒಂದು ಅಂದ್ರೆ ಅನುಮತಿಯನ್ನು ಕೊಟ್ಟಿರುವಂತ. ಅದರಲ್ಲೂ ಕೂಡ ಕೆಲವೊಂದು ಅಂದ್ರೆ ಪಾಸ್ಗಳು ಇರಬೇಕು, ಅಂದ್ರೆ ರಿಕ್ಷಾದಲ್ಲಿ ಹೆಚ್ಚು ಜನಸಂಖ್ಯೆ ಇರಬಾರ್ದು, ಮತ್ತು ಇದರ ಜೊತೆಯಲ್ಲಿ ವಾಹನ ಸಂಚಾರ ಅಂದ್ರೆ ಕಾರು ಮತ್ತು ಆಟೋ ಆಗಿರ್ಬೋದು, ಬೈಕ್ ನಲ್ಲಿ ಇಬ್ಬರು ಮಾತ್ರ ಬೈಕ್ ನಲ್ಲಿ ಒಬ್ಬರು ಸಂಚಾರ ಮಾಡಬೇಕು, ಆಟೋ ರಿಕ್ಷಾದಲ್ಲಿ ಇಬ್ಬರು ಮಾತ್ರ ಇರಬೇಕು, ಮತ್ತು ಚಾಲಕ ಮತ್ತು ಗ್ರಾಹಕನ ಮಾತ್ರ ಇರಬೇಕು ಎಂಬ ಒಂದು ನಿರ್ದಿಷ್ಟ ಒಂದು ಜಿಲ್ಲಾಡಳಿತ ಒಂದು ಸೂಚನೆ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಈಗ ಇವತ್ತು ಮುಂಜಾನೆ ಅಂದ್ರೆ ವೈನ್ ಶಾಪ್ಗಳ ಬಾರ್ಗಳು ಓಪನ್ ಆಗಿರುವಂತದ್ದು, ಸರಕು ಸಾಲಿನಲ್ಲಿ ನಿಂತ್ಕೊಂಡು ಖರೀದಿ ಮಾಡುವಂತಹ ದೃಶ್ಯಗಳು ಇವತ್ತು ಸಾಮಾನ್ಯವಾಗಿ ಕಂಡು ಬರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ಇವತ್ತು ಅಹಿತಕರ ಘಟನೆ ಅಂದ್ರೆ ಖರೀದಿಯಲ್ಲಿ ಯಾವುದೇ ರೀತಿಯ ಗುಂಪು ಘರ್ಷಣೆ ಆಗಿಲ್ಲ. ಪೊಲೀಸರು ಕೂಡ ಒಂದು ವೈನ್ ಶಾಪ್ ಬಾರ್ಗಳ ಮುಂದೆ ಅಂದ್ರೆ ಬಾರ್ನಲ್ಲಿ ಯಾವುದೇ ರೀತಿಯ ಒಂದು ಗಲಾಟೆ ಆಗಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಕೂಡ ಪೊಲೀಸ್ ಅಬಕಾರಿ ಇಲಾಖೆ ಜೊತೆ ಪೊಲೀಸರು ಕೂಡ ಕೈ ಜೋಡಿಸುವಂತದ್ದು. ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಕೂಡ ಇವತ್ತು ಮದ್ಯಪ್ರಿಯರಿಗೆ ಇವತ್ತು ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗಾಗಿ ಗ್ರಾಹಕರು ಕೂಡ ಅಂದ್ರೆ ಬಾರ್ನ ಮುಂದೆ ಖರೀದಿಸುವ ದೃಶ್ಯಗಳು ಈಗ ಸರ್ವಸಾಮಾನ್ಯವಾಗಿತ್ತು ಗೌತಮ್. ಎಸ್, ಅದರ ಜೊತೆಗೆ ಅಂದ್ರೆ ಈಗ ಕೈಗಾರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ವಿನಾಯಿತಿಗಳನ್ನ ಕೊಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಯಾವುದೆಲ್ಲ ವಿಚಾರಗಳು ಈಗ ಕಾರ್ಯಾರಂಭವನ್ನ ಮಾಡಿದೆ ಅನ್ನುವಂಥದ್ದು, ಜೊತೆಗೆ ಅವರನ್ನ ಕರೆದುಕೊಂಡು ಹೋಗುವಂಥದ್ದು ಬರುವಂಥದ್ದು ಇಂತಹ ವ್ಯವಸ್ಥೆಗಳೆಲ್ಲ ಆಗಿದೆಯಾ ಹೇಗೆ ಅನ್ನುವಂಥದ್ದು ಈಗ?
ಹೌದು ಗೌತಮ್ ಅಂದ್ರೆ ಈಗ ಒಂದು ಜಿಲ್ಲಾಡಳಿತ ಕೆಲವೊಂದು ನಿರ್ದೇಶನವನ್ನು ಕೊಟ್ಟಿರುವಂತದ್ದು. ಈಗ ಕಾರ್ಮಿಕರು ಕೆಲವೊಂದು ಇಲ್ಲಿರುವಂತಹ ಕಾರ್ಮಿಕರಿಗೆ ಕೆಲಸ ಕಾರ್ಯ ಜಿಲ್ಲಾಡಳಿತ ಅನುವು ಕೊಟ್ಟಿರುವಂತದ್ದು. ಹಾಗೆ ಇದು ಕೆಲವೊಂದು ಹೊರಗಿರುವಂತಹ ಕಾರ್ಮಿಕರನ್ನು ಈಗ ಕರೆತರುವಂತಹ ಕೆಲಸ ಈಗ ಜಿಲ್ಲಾಡಳಿತ ಮಾಡುತ್ತೆ. ಅದು ಕೂಡ ಕಾರ್ಮಿಕ ಇಲಾಖೆಯಿಂದಲೇ ಆಗ್ಬೇಕಾಗುತ್ತೆ. ಕಾರ್ಮಿಕ ಇಲಾಖೆಯ ಒಂದು ಈಗಾಗಲೇ ಜಿಲ್ಲಾಡಳಿತ ನೇತೃತ್ವ ಅವರನ್ನು ಊರಿಗೆ ಕಳಿಸುವಂತಹ ಪ್ರಯತ್ನ ಮಾಡಿರುವಂತದ್ದು. ಹಾಗಾಗಿ ಅವನು ಕರೆ ತರುವಂತಹ ಪ್ರಯತ್ನ ಇದು ಕಾರ್ಮಿಕ ಇಲಾಖೆ ಅಂತ ಇರುತ್ತೆ. ಕಾರ್ಮಿಕ ಇಲಾಖೆಯ ಮುಖಾಂತರವೇ ಇದೊಂದು ಕಾರ್ಯಗತವಾಗಿ ಅವರನ್ನು ಗುರುತಿಸುವ ಜೊತೆಗೆ ಅವರನ್ನು ಕರೆತರುವಂತಹ ಪ್ರಯತ್ನ ಆಗುತ್ತೆ. ಅಂದ್ರೆ ಈಗ ಜಿಲ್ಲಾಡಳಿತ ಇರುವ ಪ್ರಕಾರ ಯಾವುದೇ ರೀತಿ ಇಲ್ಲಿ ಇರುವಂತಹ ಕಾರ್ಮಿಕರನ್ನು ಸದ್ಬಳಕೆ ಮಾಡಬೇಕು. ಹೆಚ್ಚು ಅಂದ್ರೆ ಶೇಕಡ ಅಂದ್ರೆ 100% ಶೇಕಡ ಇರಬಾರ್ದು, 50% ಕಾರ್ಮಿಕರನ್ನು ಕೆಲಸಕ್ಕೆ ನಿಯೋಜಿಸಬೇಕೆಂಬ ಈಗ ಜಿಲ್ಲಾಡಳಿತ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಕಾರ್ಮಿಕರನ್ನೇ ಕೆಲಸ ಕಾರ್ಮಿಕರನ್ನು ಈಗ ಕೆಲವರು ಅವರನ್ನೇ ದುಡಿಸುವಂತ ಕೆಲಸ ಮಾಡ್ತಿರುವಂತದ್ದು ಗೌತಮ್. ಎಸ್, ಇನ್ನು ಮದ್ಯದ ಅಂಗಡಿಗಳನ್ನು ತೆರೆಯೋದಕ್ಕೆ ಅಂದ್ರೆ ವೈನ್ ಶಾಪ್ಗಳನ್ನ CL2 ಮತ್ತು CL11C ಅಂದ್ರೆ MSIL ಮದ್ಯದ ಅಂಗಡಿಗಳಲ್ಲಿ ಈಗ ಮದ್ಯವನ್ನ ಮಾರಾಟ ಮಾಡೋದಕ್ಕೆ ಅವಕಾಶಗಳನ್ನು ಕೊಡಲಾಗಿದೆ. ಅನೇಕ ಕಡೆಗಳಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ಜನರ ದಟ್ಟಣೆ ಅಥವಾ ಸರತಿ ಸಾಲು ಕಂಡು ಬರ್ತಾ ಇದೆ. ಸೊ ಇಲ್ಲಿ ಸಾಮಾಜಿಕ ಅಂತರವನ್ನ ಎಲ್ಲ ಕಡೆಗಳಲ್ಲಿ ಪಾಲನೆ ಮಾಡಲಾಗ್ತಾ ಇದೆ ಅಥವಾ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ ಅನ್ನುವಂಥದ್ದು. ಹೌದು ಗೌತಮ್, ಒಂದು ಅಲ್ಲಿ ನಿರ್ದಿಷ್ಟವಾದ ಅಂದ್ರೆ ಒಂದು ಅವರಿಗೆ ಒಂದು ಬಾರ್ನಲ್ಲಿ ಖರೀದಿ ಮಾಡ್ಲಿಕ್ಕೆ ಒಂದು ಚೌಕದ ಆಕೃತಿಯಲ್ಲಿ ಅವ್ನು ನಿಲ್ಬೇಕಾಗುತ್ತೆ. ಆ ಚೌಕ ಆಕೃತಿಯಲ್ಲಿ ಅವರು ಖರೀದಿ ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಅನ್ನು ಮೇಂಟೆನೆನ್ಸ್ ಮಾಡಿಕೊಂಡು ಮತ್ತು ಅಬಕಾರಿ ಇಲಾಖೆ ನೀಡಿರುವಂತಹ ಮಾರ್ಗಸೂಚಿಗಳನ್ನು ಗ್ರಾಹಕರು ಜೊತೆಗೆ ಅಲ್ಲಿ ವೈನ್ ಶಾಪ್ನ ಮಾಲಕರು ಒಂದು ಪಾಲನೆ ಮಾಡಬೇಕಾಗುತ್ತೆ. ಆ ಪಾಲನೆಯನ್ನು ಅಬಕಾರಿ ಇಲಾಖೆಯ ಸೂಚನೆಗಳನ್ನು ಅಂಗಡಿ ಮಾಲಕರು ಮಾಡ್ತಿರುವಂಥದ್ದು. ಅದರ ಜೊತೆಯಲ್ಲಿ ಬರುವಂತಹ ಗ್ರಾಹಕರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಅಂದ್ರೆ ಮದ್ಯಗಳನ್ನು ಕೊಡುವಂತ ಕೆಲಸ ಆಗುತ್ತೆ. ಅಂದ್ರೆ ಡಿಸ್ಟೆನ್ಸ್ ಅನ್ನು ಮೇಂಟೆನೆನ್ಸ್ ಮಾಡಿದವರಿಗೆ ಮಾತ್ರ ಮದ್ಯದ ಬಾಟ್ಲಗಳನ್ನು ಕೊಡುವಂತ ಇವತ್ತು ಕೆಲಸ ಆಗ್ತಿರುವಂಥದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಬಾರಿನಲ್ಲಿ ಇರುವಂತಹ ಯಾರೇ ಆಗಿದ್ರು ಹೆಚ್ಚು ಜನ ಬಂದ್ರೆ ಅದನ್ನು ಪೊಲೀಸರು ಈಗ ಅವರನ್ನು ಅಲ್ಲಿಂದ ಹೊರಗೆ ಕಳಿಸುವಂತ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಕೂಡ ಜೊತೆಗೆ ಬಾರ್ನ ಮುಂಭಾಗದಲ್ಲಿದ್ದು ತನ್ನ ಸೇವೆಯನ್ನು ಕೂಡ ಮಾಡ್ತಿರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಜೊತೆಗೆ ಅಲ್ಲಿಯ ಒಂದು ಗ್ರಾಹಕರ ಜೊತೆಯಲ್ಲೂ ಅಲ್ಲಿ ಕೂಡ ಮಾರಾಟ ಈಗ ಆಗ್ತಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.